ಅಮ್ಮ ತಿನ್ನುವುದಾ? ಅಮ್ಮ 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 ಹೇ ಅಮ್ಮ ಓ ಅಮ್ಮ ಅಮ್ಮ ಇಲ್ಲಿ ಪಾಪಿ ಏನದು ಹಾಗೆ? ಅಮ್ಮ ಅದನ್ನ ಅಮ್ಮ ಅಂತ ಹೇಳು. ಅಮ್ಮ ಅಮ್ಮ ಏ ಅಮ್ಮ ಮಾಲಿನಿ ಅಮ್ಮ. ಅದು ನಾನೇ ಅಮ್ಮ ಮಾಲಿನಿ ಅಮ್ಮ. ನೀನು ಯಾರು ಎನ್ನುವ ಹಾಗೆ ಗೊತ್ತಾಗುತ್ತಾ ಇಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಮ್ಮ. ನಾನು ನಿಮ್ಮ ಗಂಡ. ಅಲ್ಲೂ ದೃಶ್ಯನು ಪಾಪಿ. ಯಾರು ಗಂಡ? ಯಾರು? ಈ ರೂಪ ನನ್ನ ಗಂಡವ? ನಾನು ಮತ್ತೂ ನಿಮ್ಮ ಗಂಡ. ಮತ್ತೂ ಉಂಟಲ್ಲ, ಅದನ್ನು ಎಳಿಬೇಡ. ಎಳೆಯುವುದು ಬೇಡ? ಬೇಡ, ಎಳೆಯುವುದು ಬೇಡ. ಎಳಿಬಾರ್ದ? ಅಂದ್ರೆ ಆ ಶಬ್ದವನ್ನ ಎಳೆಯಬೇಡ ಅಂತ. ಹೌದಾ? ನೀನು ಮತ್ತು ನನ್ನ ಗಂಡ. ನಾನು ಮತ್ತು ನಿಮ್ಮ ಗಂಡ ಕಳುವ ಇಸ್ಮಾಲಿ ಜೊತೆ ಗುರುಪುರಕ್ಕೆ ಜೀಗುಜ್ಜೆಗೆ ಹೋದದು. ಕಳರಾಯ ವಿದ್ಯುನ್ಮಾಲಿ. ಕಳ ಇಸ್ಮಾಲಿ ವಿದ್ಯುನ್ಮಾಲಿ. ಈ ಜುಂಬುಳಿ ಅವರ ವಿದ್ಯುನ್ಮಾಲಿ. ಈ ಬೇಡ ಬೇಡ ಬೇಡ, ನಾನು ಹೇಳುವುದಿಲ್ಲ ನನಗೆ. ಅದು ಅರ್ಥ ಹೋಗಿ ಅನರ್ಥವಾಗುತ್ತದೆ. ಅವರ ಜೊತೆಯಲ್ಲಿ ಗುರುಪುರಕ್ಕೆ ಜೀಗುಜ್ಜೆಗೆ ಹೋದವರು, ಸುರಪುರಕ್ಕೆ ದಿಗ್ವಿಜಯಕ್ಕೆ ಹೋದವರು, ಅದು ಮಾಡ್ಲಿಕ್ಕೆ ಹೋದವರಮ್ಮ. ಈಗ ಅಲ್ಲಿಂದ ಬರ್ತಾ ಇದ್ದೀಯಾ? ಹೌದಮ್ಮ. ವಿಷಯ ಏನಿದೆ ಕೇಳಬೇಕು ತಾಯೇ. ಲಾಲಿಸಬೇಕು ತಾಯೇ, ಲಾಲಿಸಬೇಕು ತಾಯೇ, ಲಾಲಿಸಬೇಕು ತಾಯೇ, ಭಿನ್ನಹಗಳ ಮಾಲಿನಿ ಗುಣಮಣಿಯೇ, ಭಿನ್ನಹಗಳ ಮಾಲಿನಿ ಗುಣಮಣಿಯೇ, ಗುಣಮಣಿಯೇ ಗುಣಮಣಿಯೇ ಗುಣಮಣಿಯೇ.
ಅಮ್ಮ ಅಮ್ಮ ಹೇಳು, ಅಲ್ಲಿಂದ ಹೇಳು. ಎಲ್ಲಿಗೆ ಕುಳಿತುಕೊಳ್ಳಲಿಕ್ಕೆ ಬರುದು ನೀನು? ಅಮ್ಮ ಏನ ಅಮ್ಮ ಏನು ನೀನು ನಾಟ್ಯ ವೈಭವ ಮಾಡ್ತಾ ಇದ್ದೀಯ ಇಲ್ಲಿ? ನಿನ್ನ ನಾಟ್ಯ ವೈಭವ ಮತ್ತೆ ನಾನು ಹೇಳಲಿಕ್ಕೆ ಬಂದದ್ದು. ಅದು ಹಾಗ ಹೇಳಲಿಕ್ಕೆ ಹೇಳಲಿಕ್ಕೆ ಬಂದದ್ದು. ಅದೇನೋ ಹೆಕ್ಕುತ್ತಾ ಇದ್ದಿ, ಬಿಸಾಡ್ತಾ ಇದ್ದಿ ಏನದನ್ನ? ಇಲ್ಲ, ಅದು ನಿಮಗೆ ಅಲ್ಲಿ ಏನೋ ಹೀಗೆ ಮಾಡ್ತಾ ಇದ್ದಿ. ನಿಮಗೆ ಹೇಳಲಿಕ್ಕೆ ಬಂದದ್ದು. ಆಗ ಹೌದು. ಓ, ನಿನ್ನ ಶೈಲಿ ಬೇರೆ. ಹೌದು. ಅಮ್ಮ ಅಮ್ಮ ಏನಪ್ಪ? ಅಯ್ಯೇ ಅಯ್ಯೇ, ಎಂತ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀಯ? ತಾಯಿಯೇ 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 ಅಯ್ಯೇ ತಾಯಿ ಅಂತ ಹೇಳು. ಅದು ವೇಗವಾಗಿ ಹೇಳುವಾಗ ಬೇರೆ ಕೇಳ್ತದ ಅದು. ಅದೇ ಅಮ್ಮ, ನಾನು ಯಾರು ಅಂತ ಗೊತ್ತಾಯ್ತಲ್ಲ. ನಿಮ್ಮ ಗಂಡನ ಜೊತೆಯಲ್ಲಿ ನಾವು ಅಲ್ಲಿಗೆ ಹೋದೆವು. ಅಲ್ಲಿಗೆ ಹೋದ ವಿಷಯ ಅಲ್ಲಿರುವವರಿಗೆಲ್ಲರಿಗೂ ಗೊತ್ತಾಯ್ತು. ಗೊತ್ತಾಯ್ತಾ? ಗೊತ್ತಾದಾಗ ಅವರು ಸುಮ್ಮನಿದ್ರ? ಅವರು ಸುಮ್ಮನೆ ಬಿಡುವುದಿಲ್ಲ. ಎಲ್ಲ ಪೆಟ್ಟಿಗೆ ತಯಾರು ಮಾಡಿಕೊಂಡು ಬಂದ್ರು. ಪೆಟ್ಟಿಗೆ? ಹೌದು. ನಿನ್ನನ್ನು ಮಲಗಿಸ್ಲಿಕ್ಕ? ಮಲಗ್ಲಿಕ್ಕಲ್ಲ. ನೀವು ಹಾಗೆಲ್ಲ ಹೇಳ್ಬೇಡಿ ನಿಮ್ಮ ಬಾಯಿಯಲ್ಲಿ. ಅಪಶಕುನ ಇದು. ನಾನು ಅಪಶಕುನವಾ? ಅಲ್ಲ. ಅಂದ್ರೆ ಯುದ್ಧಕ್ಕೆ ಬಂದದ್ದು. ಪೆಟ್ಟಿಗೆ ತಯಾರು ಮಾಡಿಕೊಂಡು ಬಂದ್ರು. ಅಮ್ಮ, ಮೊದಲ ಅಗಿನಿ ಬಂದ. ಅಗಿನಿ? ಅದು ಅಗ್ನಿ. ಅಗಿನಿ ಬಂದವ ಪೆಟ್ಟು ತಿಂದು ಓಡಿದ. ಅವ ಪೆಟ್ಟು ತಿಂದು ಹೋದ. ನಿಮ್ಮ ಗಂಡ ಎರಡು ಬಿಟ್ಟದ, ಓಡಿದ್ದಿ. ನನ್ನವರ ಶಕ್ತಿ ಹಾಗಪ್ಪ. ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನಾನು ಹೇಳಲಿಕ್ಕುಂಟಾ? ಯುದ್ಧ ಮಾಡುವ ಅವರು ಶೆಟ್ಟಿಗಾರರು. ನಿಮ್ಮ ಗಂಡ ಶಕ್ತಿಗಾರರು. ಶಕ್ತಿಗಾರರು ಅವರೇ. ಅಮ್ಮ, ಅವ ಓಡಿದ್ನ. ಓಡಿದ ತಕ್ಷಣ ಮತ್ತೊಬ್ಬ ಬಂದ. ಯಾರು? ಏಮೆ. ದನದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಬಂದ. ಅದು ಹಾಗಲ್ಲ. ಮತ್ತೆ ಅವನು ಯಮ. ಕೋಣನ ಮೇಲೆ ಬಂದದ್ದು. ದನ ಕೋಣಲ್ಲ, ದನಕ್ಕೆ ಕೋಣನಿಗೆ ಕೊಂಬಿರ್ತದ. ದನ ಅದು ಕೋಣ ಪುಣ್ಯ. ಇಲ್ಲ ಇವರೇ, ನಾನು ನೋಡಿದ್ದು ದನ. ಅದು ಕೋಣ ಅಲ್ಲ ಅಮ್ಮ, ದನ ಅದು. ಯಾರು ಹೇಳ್ತಾ ಇದ್ದಾರೆ? ಅವತ್ತು ಕೋಣನಿಗೆ ರಜೆ, ದನವನ್ನು ಹಿಡ್ಕೊಂಡು ಬಂದದ್ದು. ಬದಲಿಗೆ ನೀನು ಹೋಗ್ಬೇಕಿತ್ತು. ಯಮ ಯಾಕೆ? ಹೌದು ಅಮ್ಮ. ಕೋಣ ಇರ್ಬಹುದಾ? ಆ ಕೋಣವೇ ಅದು ಇರ್ಬಹುದು. ನಾನು ಮುಂದಿನಿಂದ ನೋಡಿದ್ದಲ್ವಾ. ಹೌದು, ನನಗೆ ಅದು ದನದ ಹಾಗೆ ಕಂಡಿತು. ಮತ್ತೆ ಕೋಣ ಉದ್ದ ಇರ್ತದಲ್ಲ, ನಾನು ಹಿಂದಿನಿಂದ ನೋಡ್ಲಿಲ್ಲ, ಮುಖ ಮಾತ್ರ ನೋಡಿದ್ದಲ್ಲ, ನಮಗೆ ಗೊತ್ತಾಗುದಿಲ್ವಾ? ಆದೀತು, ಅದನ್ನ ಮುಂದುವರಿಸುದು ಬೇಡ. ಇದು ಸ್ವರ್ಗದಲ್ವಾ, ಹೇಗುಂಟು ಅಂತ ನಮಗೆ ಗೊತ್ತಾಗ್ತದೆ. ಒಮ್ಮೊಮ್ಮೆ ಹೇಗೆ ಬರ್ತದೋ, ಹೇಗೆ ನಿನ್ನ ಕಣ್ಣಿಗೆ ಕಾಣ್ತದೋ ಯಾರಿಗೆ ಗೊತ್ತು. ಅಮ್ಮ, ಅವನು ಪೆಟ್ಟು ತಿಂದು ಓಡಿದ. ಓಡಿದ ತಕ್ಷಣ ಒಬ್ಬೊಬ್ರು ಬಂದ್ರೆ ಆಗ್ಲಿಕ್ಕಿಲ್ಲ ಅಂತ ಅವರಿಗೆ ಗೊತ್ತಾಗಿದೆ. ಇಬ್ಬರು ಜೊತೆಯಾಗಿ ಬಂದದ್ದು. ಇಬ್ಬರು ಒಟ್ಟಿಗೆ? ಹೌದೌದು. ಯಾರೆಲ್ಲ? ಎದುರಿನಿಂದ ವರುಣ ಬಂದ, ಹಿಂದಿನಿಂದ ವಾಯು ಬಂದ. ಅವರಿಬ್ಬರು ಒಟ್ಟಾದ್ರ? ಒಟ್ಟಿಗೆ ಬಂದದ್ದು. ಎದುರಿನಿಂದ ವರುಣ, ಹಿಂದಿನಿಂದ ವಾಯು. ನಮ್ಮವರೇನು ಮಾಡಿದ್ರು? ಇಬ್ಬರು ಬಂದು ಇಬ್ಬರ ಜೊತೆಯಲ್ಲಿ ಯುದ್ಧ ಮಾಡಿದ್ರು. ನಿಮ್ಮ ಗಂಡ ಅವರು ಶೆಟ್ಟಿಗಾರಲ್ವಾ? ಶಕ್ತಿಗಾರರು ಪುಣ್ಯ ಅಲ್ವಾ? ಅಮ್ಮ, ಇಬ್ಬರು ಯುದ್ಧ ಮಾಡಿದ್ರು. ಯುದ್ಧ ಮಾಡಿ ಎದುರಿನಿಂದ ವರುಣ ಹೋಗುವಾಗ ಹಿಂದಿನಿಂದ ವಾಯು ಹೋದದ್ದು ಗೊತ್ತೇ ಆಗ್ಲಿಲ್ಲ. ಎಲ್ಲ ಮೂಗಿಗೆ ಕೈ ಹಿಡಿದದ್ದು. ಹೀಗೆ ಅದು ಹಾಗಲ್ಲ, ಹೀಗೆ ಕೈ ಹಿಡಿದದ್ದು. ಹೀಗೆ ಕೈ ಹಿಡಿದ್ರೆ ಬಣ್ಣ ಹೋಗ್ತದಲ್ಲ, ಅದಕ್ಕೆ ಹಾಗಲ್ಲ, ಆಶ್ಚರ್ಯದಿಂದ ಕೈ ಹಿಡಿದದ್ದು. ಯಾಕೆ? ಎದುರಿನಿಂದ ವರುಣ ಹೋದಂತ ಕಾಲದಲ್ಲಿ ವಾಯು ಯಾರಿಗೂ ಗೊತ್ತಾಗದ ಹಾಗೆ ಹೋಗಿದ್ದಾನೆ. ಹಿಂದಿನಿಂದ ಗೊತ್ತಾಗದ ಹಾಗೆ ಮೂಗಿಗೆ ಕೈ ಹಿಡಿದ. ಎಷ್ಟು ಹೊತ್ತಿಗೆ ಹೋಗಿದ್ದಾನೆ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ. ಅಮ್ಮ, ಇವರು ಹೋದ ತಕ್ಷಣ ಅವ ಬಂದಲ್ಲ. ಯಾರು? ಅವ ಮತ್ತೊಬ್ಬ ಇದ್ದಾನಲ್ಲ, ನೀರು ಅವ ಬಂದಮ್ಮ. ಅವನು ಪೆಟ್ಟು ತಿಂದು ಓಡಿದ್ನ. ಕೊನೆಗೆ ಅವ ಬಂದ. ಯಾರು? ಸಿರಿಯಸ್ ಅಲ್ವ? ಅವ ಕೈಯಲ್ಲಿ ಉಜ್ಜೇರಿ ಹಿಡ್ಕೊಂಡು. ಅವನು ಸುರೇಶ. ಸುರೇಶ. ಅವ ಕೈಯಲ್ಲಿ ಉಜ್ಜೇರಿ ಹಿಡ್ಕೊಂಡು ಐತಾರವನ್ನು ಹೇಳಿಕೊಂಡು ಬಂದದ್ದು. ಐರಾವತ. ವಾತ ನಿನಗೆ. ಐತಾರಾವತ. ಅದೇ ಐತಾರಾವತವನ್ನು ಏರಿಕೊಂಡು ಬಂದವ ಪೆಟ್ಟು ತಿಂದು ಓಡಿದ. ಅವನು ಪೆಟ್ಟು ತಿನ್ನುವುದಕ್ಕೆ ಬಂದ. ಎಲ್ಲ ನಮ್ಮಲ್ಲಿರುವುದೆಲ್ಲ ಓಡುವವರೇ. ಎಲ್ಲ ಓಡಿದ್ರಮ್ಮ. ಅಮ್ಮ ಎಲ್ಲ ಹೋದ್ರಮ್ಮ. ಹೌದಮ್ಮ, ಎಲ್ಲ ಪೆಟ್ಟು ತಿಂದು ಓಡಿ. ಎಲ್ಲರೂ ಹೋದ್ರ? ಎಲ್ಲರೂ ಸೋತು ಓಡಿದ್ರಮ್ಮ. ಪುಣ್ಯ. ಆ ವಿಚಾರವನ್ನ ಹೇಳುವಾಗ ನಿನ್ನ ಮುಖದಲ್ಲಿ ದುಃಖ ಎನ್ನುವುದು ಕಾಣಬಾರದು. ಮತ್ತೆ ನಗಬೇಕಾ? ಮಗುಬೇಕಾ? ನಗಬೇಕು ಅಂತ ಹೇಳಿ ನಾನು ನಕ್ಕಿ ಹೇಳ್ಬೇಕಾ? ಬೆಲ್ಲ ಉಂಟಾ ಇಲ್ಲಿ ನಕ್ಲಿಕ್ಕೆ ನಿನಗೆ?
ನಗು. ನೆಗಾಡಿ ನೆಗಾಡಿ. ನೆಗಡಿ ಅಲ್ಲ, ನಗಾಡು. ಲಗಾಡಿ. ಅದು ನೀನು. ಹಾಗೆ ಹಾಗೆ ಹೇಳ್ಬೇಕಾ? ಒಂದ ನಗು, ಒಂದ ವಿಷಯ ಹೇಳು. ನಗ್ತೇನೆ ಮತ್ತೆ ಹೇಳ್ತೇನೆ. ಬೇಡ ಬೇಡ ಬೇಡ, ಎರಡು ಒಟ್ಟಿಗೆ ಹೇಳು. ಅಯ್ಯಮ್ಮ, ಅವರೆಲ್ಲ ಪೆಟ್ಟು ತಿಂದು ಓಡಿದ್ರ. ಓಡಿದ ತಕ್ಷಣ ನಿಮ್ಮ ಗಂಡ ನನ್ನನ್ನು ಕರೆದ್ರು. ನನ್ನನ್ನು ನಿಮ್ಮ ಗಂಡ ಕರ್ದದ್ದು. ಹಾಗೆ ಕರ್ದದ್ದು ಅಲ್ಲಿ ಯಾಕಿರಬಹುದು? ಕರ್ದು ಹೇಳಿದ್ರು, ನೀನಿಲ್ಲಿ ಸ್ವಲ್ಪ ಇಲ್ಲಿ ನಿಲ್ಲು, ನಾನು 7 ಸ್ಟಾರ್ ಏರ್ತೇನೆ ಅಂತ ಹೇಳಿ. ಅದು ಸಿಂಹವಿಷ್ಟಾರ. 7 ಸ್ಟಾರ್ ಏರಿದ್ದು. ಸಿಂಹವಿಷ್ಟಾರ ಬೇಡ, ಶ್ರೀನಿವಾಸನ ಏರಿದ್ದು. ಸಿಂಹಾಸನ ಏರಿದ್ರಮ್ಮ. ಏರಿದ ತಕ್ಷಣ ನನ್ನನ್ನು ಪುನಃ ಕರೀತಾರದಲ್ಲ. ಪುನಃ ನಿಮ್ಮ ಗಂಡನ ಪುನಃ ಕರೆದ್ರು. ಗಂಡ ಪುನಃ ಕರೆದ್ರು. ನಿಮ್ಮ ಗಂಡ ಪುನಃ ಕರೆದ್ರು. ಪುನಃ ಅಂತ ಹೇಳ ಕರೆದ್ರು. ಕರೆದು ಹೇಳಿದ್ರು, ಏ ದೂತ, ನಾವಿಲ್ಲಿ ಇದಕ್ಕೆ ಬಂದದ, ಪೆಟ್ಟು ಮಾಡ್ಲಿಕ್ಕೆ, ಪೆಟ್ಟು ತಿನ್ಲಿಕ್ಕೆ. ಮತ್ತೆ ಇಲ್ಲಿ ಎಲ್ಲ ಉಂಟಲ್ಲ, ಎಲ್ಲ ಮನೋರಂಜನೆ ಎಲ್ಲ ನಾವು ನೋಡ್ಬೇಕು ಅಂತ ಹೇಳಿದ್ರು. ಅದು ಅದಲ್ಲ, ಮತ್ತೆ ಅದು ಮನೋರಂಜನೆ. ಅಲ್ಲಿ ಎಲ್ಲಾದ್ರೂ ಹಿಡ್ಬೋದು, ಮನೋರಂಜನೆ ಅದು ಹೇಳಿದ್ರು. ಮನೋರಂಜನೆ ಹೇಳಿದ್ರು. ನಾವು ಅದನ್ನೆಲ್ಲ ನೋಡುವ ಅಂತ. ಇಲ್ಲೆಲ್ಲ ಕುಣಿಯವರಿದ್ದಾರಲ್ಲ, ಬನ್ನಿ ಅಂತ ಕರೆದ್ರು. ನಾರಿಯರಿದ್ದಾರೆ, ಎಲ್ಲ ಬಂದದ್ದಲ್ಲ, ಸಾಲು ಸಾಲ. ಅವರು ಎಕ್ಸ್ಪೈರ್ ಸ್ತ್ರೀಯರು. ಯಾರು? ಎಕ್ಸ್ಟ್ರಾರ್ಡಿನರಿಯರು. ಅಯ್ಯೋ, ಅಪ್ಸರ ಸ್ತ್ರೀಯರು. ಎಕ್ಸ್ಪೈರ್ ಸ್ತ್ರೀಯರು, ಆಫೀಸರ್ ಸ್ತ್ರೀಯರು, ಅಪ್ಸರ ನಾರಿಯರು, ಅವರು ಬಂದ್ರಮ್ಮ. ಒಬ್ರು ಇಬ್ರು ಬಂದದ್ದ, ಎಲ್ಲ ಬಂದದ್ದಲ್ಲ ಸಾಲಾಗಿ ಒಟ್ಟಿಗೆ. ಹೌದು. ಮೊದಲು ಅವಳು ಬಂದ್ಲು, ಯಾರು? ದಂಬೆ. ಅದು ರಂಭೆ. ಅವಳೇ ರಂಭೆ. ರಂಭೆ ದುಂಬೆ. ಆಚಾರ ಬಿಡಿಸ್ತೇನೆ ನಾನೀಗ. ಅಂದುಂಬೆ ಅಲ್ಲ, ರಂಭೆ. ಬೇಡ, ಅವಳು ಬೇಡ. ಇನ್ನು ಹಲ್ಲು ಎದುರುಂಟಲ್ಲ, ಬೇಡ. ಅವಳು ಮೊದಲು ಬಂದ್ಲು, ಆಮೇಲೆ ಊದುವತ್ತಿ, ಆಮೇಲೆ ಮೇಣದ ಬತ್ತಿ. ಅದು ಊರ್ವಶಿ ಮೇನಕೆ. ಮೇಣದ ಬತ್ತಿ, ಆಮೇಲೆ ಜಾರ್ಸೂಲೆ. ಯಾರು? ಜಾರ್ಸೂಲೆ. ಚಾರುಶೀಲೆ. ಮಂಜಾಲ್ ದೋಸೆ. ಮಂಜು ಕಿಲೋ ಕೆಡ್ಮನೆ. ಕಿಲೋ ತಿರ್ದಮ್ಮನೆ. ಅವಳು ಬಂದ್ಲು. ಆಮೇಲೆ ಇಟಾಚಿ ಬಂತು. ಇಟಾಚಿ ಉದ್ದ ಕೈಯವಳು. ಪಿತಾಚಿ ಅವಳು ಬಂದ್ಲು. ಆಮೇಲೆ ಕೊನೆಗೆ ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್. ಹೌದಾ? ಆಂಬುಲೆನ್ಸ್ ಅವಳು ಬಂದ್ಲಮ್ಮ. ಮತ್ತೊಬ್ಳು. ಎಲ್ಲರೂ ಬಂದ ಮೇಲೆ ಕೊನೆಗೆ ಬಂದದ್ದು ಯಾರ? ಮೂಜಿಗಾಸ್ತಾಳೆ. ಅವಳು ಪುಂಜಿ ಕಸ್ತಾಳೆ. ಅದು ನೀನು ಪುಂಜಿ ಕಸ್ತಾಳೆ. ಅವಳೇ ಪುಂಜಿ ಕಸ್ತಾಳೆ. ಯಾರು ಸತ್ತ? ಅವಳು ಅವಳು ಬಂದವರು ಹೀಗೆ ನಿಂತ ತಕ್ಷಣ ನಿಮ್ಮ ಗಂಡ ಹೇಳಿದ್ರು, ನಿಮ್ಮನ್ನೆಲ್ಲ ನಿಲ್ಲಿಕ್ಕೆ ಕರ್ದದ್ದ, ನಿಮ್ಮದು ಏನೆಲ್ಲ ಉಂಟು ತೋರಿಸಿ ಅಂತ. ಪ್ರತಿಭಾ ಪ್ರದರ್ಶನ ತೋರಿಸಿ ಅಂತ ಹೇಳಿದ ತಕ್ಷಣ ಪ್ರಾರಂಭ ಮಾಡಿದಲ್ಲ. ಹೌದಾ? ಮೊದಲು ಅವಳು ಯಾರು ಬಂದ? ಅವಳು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾಟ್ಯ ವೈದವ್ಯ ಅಲ್ವಾ? ನಾಟ್ಯ ಡೊಯ್ಪುವ. ಅವಳು ಬಂದು ಅವಳ ಬಾಯ್ತಲ್ಲ, ನಾನೊಂದು 2 ಬಾಯಿಪಾಠ ಮಾಡಿಕೊಂಡು ಬಂದದ್ದು. ಹೌದಾ? ನನ್ನ ಹೆಂಡತಿ ಎದುರು ಕುಣಿಲಿಕ್ಕೆ ಅಂತ. ಹೆಂಡತಿ ಎದುರು? ಹೌದು. ಅದೇನು? ಅವಳಿಗೆ ನಾಟ್ಯ ವೈದ್ಯವ ಅಂತ ಹೇಳಿದ್ರೆ ಬಹಳ ಆಸಕ್ತಿ. ಹಾಗೆ ಪಾಪ ನೀನು ಕರ್ಕೊಂಡು ಹೋಗುದಿಲ್ಲ ಕಾಣ್ತದೆ. ಹೌದು. ಮತ್ತೆ ಏನ್ ಮಾಡುದು? ಯಾರು ಕರ್ಕೊಂಡು ಹೋಗದಿದ್ರೆ ಅವಳಿಗೆ ನೋಡ್ಬೇಕಲ್ಲ. ಹಾಗೆ ಅಮ್ಮ ಹೆಂಡತಿ ಎದುರು ಕುಣಿಲಿಕ್ಕೆ ಅಂತ ಬಾಯ್ತಲ್ಲ ಬಾಯಿಪಾಠ ಮಾಡಿದ್ದು. ನಿಮ್ಮ ಎದುರು ಕುಣಿಬೇಕಾ? ನಿನ್ನ ಹೆಂಡತಿ ನಾನಾ ಪಾಪಿ? ನಾನು ಕೇಳಿದ್ದಪ್ಪ. ಮತ್ತೆ ಇಲ್ಲಿ ಕುಣಿದ್ರೆ ಅವಳಿಗೆ ಸಾಕಾಗದಿದ್ರೆ ಅದು ಕೇಳಿದ್ದಕ್ಕೆ. ನನ್ನನ್ನ ಅಮ್ಮ ಎನ್ನುವ ಹಾಗೆ ಭಾವಿಸಿಕೊಂಡು ಕುಣಿ. ಹೌದು, ಅಮ್ಮನೇ ಕುಣಿತೇನಮ್ಮ. ಬಾಯ್ತಾಳ ಕೇಳಿ. ತಾಂಟೋಂಕ ದಿನ ಕೊರತೈ ತರಗಿಡ ಕೆಡ್ತಕ ತಾಂಟೋಂಕ ದಿನ ಕೊರತೈ ತರಗಿಡ ಕೆಡ್ತಕ ತಾಂಟೋಂಕ ದಿನ ಕೊರತೈ ತರಗಿಡ ಕೆಡ್ತಕ ಚಕ್ಕುಳಿದಿಂದ ತಾಮ್. ಅಲ್ಲ, ಇಂಥ ಬಾಯ್ತಾಳವನ್ನ ಜೀವಮಾನದಲ್ಲಿ ನಾನಂತೂ ಕೇಳಲೇ ಇಲ್ಲ. ತಾಂಟೋಂಕ ದಿನ ಕೊರತೈ ತರ್ಕಿಡ ಕಿಡ್ತಕ ತಾಂಟೋಂಕ ದಿನ ಕೊರತೈ. ಅದು ಹಾಗಲ್ಲ. ತತ್ತೋಂಗ ದಿಕ್ಕು ತಕ್ಕತೈ ತರಿಕಿಟ ಕಿಟ ತಕ್ಕ ತತ್ತೋಂಗ ದಿಕ್ಕು ತಕ್ಕತೈ. ಹೌದು. ಕೊನೆಗೆ ಟೈಯ ದಿನಲ್ಲ ಟೈ. ಯಾರು? ನೀನ? ಅಲ್ಲ, ತಾಂಟೋಂಗ ದಿನ ಕೊರ ಟೈಯ ದಿನಲ್ಲ ಟೈ. ದಿನ ತತ್ತೈ ದಿನ ಟೈ ಪುಣ್ಯ. ಟೈ ಮಾಡಬೇಡ. ಟೈಯ ತೈ ಟೈ ಟ್ರೈ
ನನಗೆ ಆಗುದಿಲ್ಲ ಬಿಡಿ ಅಮ್ಮ. ಅವಳು ಆಯ್ತಲ್ಲ ಮತ್ತೊಬ್ಳು ಕುಣಿಯುವುದು. ಯಾರು? ಅವಳು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಅವಳಷ್ಟಕ್ಕೆ ಅವಳು ಒಂದು ಬದಿಯಿಂದ ಈಗ ಇಟ್ಕೊಂಡು ಆ ಕೈದಿನ ಆ ಕೈದಿನ ಆ ಕೈದಿನ ಆ ಕೈದಿನ ಆ ಕೈದಿನ ಬೇಡ ಆ ಕೈದಿನ ಆ ತೈದನ ಅದು ಅಲ್ಲಿ ಎಲ್ಲಾದ್ರೂ ಹೋಗು. ಅಲ್ಲಿ ತೈದಿನ. ಹಾ ತೈದನ ಈ ತೈದನ ಈ ತೈದನ ಅದು ನೀನು ತೈದಿನ. ಸೈತೈ 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 ಅದು ತಿತ್ತಿತ್ತೈ ಸೈತೈ. ಅವಳ ಹಾಗೆ ಕುಣಿಯಾಗ ಮತ್ತೊಬ್ಳು ಒಂದು ಬದಿಯಲ್ಲಿ ಅವಳೇ ಕುಣಿಯುದಮ್ಮ. ಹೌದು. ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ಮಕ್ಕಳನ್ನ ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ. ಓ ಪಾಪಿ, ದಿನತ್ತ ದಿನತ್ತೈ ಎನ್ನುವ ಹಾಗೆ. ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ದಿನತ್ತ ದಿನತ್ತೈ ದಿನತ್ತ ದಿನತ್ತೈ ಹಾಗೆ ಅವಳು ಕುಣಿಯುದಮ್ಮ. ಮತ್ತೊಬ್ಳು ಒಂದು ಬದಿಯಿಂದ ಅವಳು ಕುಣಿಯುದು. ಯಾರು? ಆ ಜೀಪುಡ್ದಿ ತತ್ತೈ ಜೀಪುಡ್ದಿ ತತ್ತೈ ಈ ಜೀಪುಡ್ದಿ ತತ್ತೈ ಜೀಪುಡ್ದಿ ತತ್ತೈ. ಹೋಗಿ ಬಾ ಹೋಗು. ಅಂತದು ಏನು? ಜೀಪುಡ್ದಿ ತತ್ತೈ ಜೀಪುಡ್ದಿ ತತ್ತೈ ಈಗಿಡ ದಿನತ್ತೈ ಹಾಗೆ ಕುಣಿಯುದಮ್ಮ. ನಿನ್ನನ್ನು ಸರಿ ಮಾಡ್ಲಿಕ್ಕೆ ಆ ಓಡಪದವನವನೇ ಆಗಬೇಕು. ಇಲ್ಲ ಅವರಿಲ್ಲ ಹೋಗಿದ್ದಾರೆ. ಹೋದ್ರ? ಹಾ. ಓ ಅದು ಪೆಟ್ಟಿಗೆ. ನಿಮಗೆ ಯಾಕೆ ಬೇಜಾರಾಗುದು? ಅವರು ಹೋದ್ರೆ ಮಕ್ಕಳಿದ್ದಾರೆ 3 ಅವರು ಸುಧಾರಿಸ್ತಾರೆ. ಮನೆಯಲ್ಲಿಯಾ? ಮನೆಯಲ್ಲಿ ಮತ್ತೆ ಹತ್ತಿರದ ಮನೆಯಲ್ಲಿಯಾ? ಆಗ್ಲಿ ಅಪ್ಪ. ನೀವು ಯಾಕೆಲ್ಲ ಮಾತಾಡ್ತೀರಿ? ನಾನು ಅಮ್ಮ ಆಯ್ತಾ ಎಲ್ಲಿ ನಿಲ್ಲಿಸಿದ್ದು? ಅದು ಬಾಯ್ತಾಳಕ್ಕೆ ನಿಲ್ಲಿಸಿದ್ದು. ಕುಣಿತಾ ಇದ್ರು. ಇವರು ಕುಣಿಲಿಕ್ಕೆ ಯಾರು ಕಾರಣ? ಯಾರು? ಹಿಂದಿಂದ ಚಿಪ್ಪರ್ಸೇನ. ಯಾರು? ಚಿಪ್ಪರ್ಸೇನ. ಅದು ಚಿತ್ರಸೇನ. ಚಿಪ್ಪರ್ಸೇನ ಚಿತ್ರಸೇನ. ಎಂತ ಗಾಯನಮ್ಮ. ಗಾಯನ. ಹಾ ಅವರು ಹೀಗೆ ಕುಳಿತುಕೊಂಡು ಆಡುದಮ್ಮ. ಶ್ರುತಿಗೆ ಸೇರಿಸಿದ. ಶ್ರುತಿಗೆ ಶ್ರುತಿಗೆ ಸೇರಿಸಿದ್ದು. ಅದು ಬೇಡ, ಅದು ಬೇಡ. ಹಾಲಾಪನೆ ಹಾಲಾಪನೆ. ಅದು ಹೌದು. ಹಾಲಾಪನೆ ಆಲಾಪನೆ. ಹಾಲಾಪನೆ. ಅದು ನೀನು ಆಗಿದೆ. ಅಯ್ಯೋ ಹಾಲಾಪನೆ ಆಲಾಪನೆ ಹಾಲಾಪನೆ ಹಾಲಾತೆ ಹಾಲಾತನೆ ಆಲಾಪನೆ ಆಲಾಪನೆ. ಅದು ಮೊದಲಿಗೆ ಹಾಗೆ. ಆಮೇಲೆ ಅವಳದು ಬಾಯ್ತಾಳ ಇವರು ಚಿಪ್ಪಡ್ಸೇನಂದು. ದಪ್ಪ ದಪ್ಪ. ಯಾವುದು ದಪ್ಪ? ಏನು ನಿನ್ನದು ಹೀಗೆ ಬಾಯ್ತಾಳ. ಹಾಗ ದಪ್ಪ ದಪ್ಪ ನೀ ದಪ್ಪ ಆ ದಪ್ಪ ನೀ ದಪ್ಪ ದಪ್ಪ ನಿನ್ನಪ್ಪ ದಪ್ಪ ನೀ ದಪ್ಪ ನಿನ್ನಪ್ಪ ದಪ್ಪ ದಪ್ಪ ನೀ ದಪ್ಪ ನಿನ್ನಪ್ಪ ನಾ ದಪ್ಪ ದಪ್ಪ ನೀ ದಪ್ಪ ನಿನ್ನಪ್ಪ ನಾ ದಪ್ಪ 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 ನಿನ್ನಪ್ಪ ರಾಮಪ್ಪ ರಾಮಪ್ಪ. ಎದುರಿರುವ 2 ಹಲ್ಲನ್ನು ಉಳಿಸ್ತೇನೆ ನಾನೀಗ. ಯಾರ ದಪ್ಪ ಯಾರ? ನಿನ್ನ ಅಪ್ಪ ದಪ್ಪ ಯಾರ? ದಿನ ದಿನ ದಪ್ಪ ಆಗುದು ನೀನು ಪಾಪಿ. ನೋಡು ನಾವು ಹೇಗಿದ್ದೇವೆ ಅಂತೇಳಿ. ನಾನು ಅಲ್ಲಿ ಆದದ್ದನ್ನು ಹೇಳಿದ್ದು. ನನ್ನ ತಪ್ಪುಂಟ? ಏನು ತಪ್ಪಿಲ್ಲದೆ. ನೀವು ಯಾಕೆ ಅದನ್ನು ವೈಯಕ್ತಿಕವಾಗಿ ತಕೊಳ್ಳುದು? ಈಗ ವೈಯಕ್ತಿಕವಾಗಿ ಹಾಗೆಲ್ಲ ವೈಯಕ್ತಿಕ ತಕೊಳ್ಳಿಕ್ಕಿಲ್ಲ. ಅಲ್ಲಿ ಆದದ್ದು ಸ್ವರ್ಗದಲ್ಲಿ ಆದದ್ದು. ಅಲ್ಲಿ ಆದದನ್ನ ಭಾವನೆ ಸಹಿತ. ಭಾವನೆ ಸಹಿತ ವಿವರಿಸಿದ್ದು. ಹೌದಾ? ಎಂತ ದಪ್ಪ ದಪ್ಪ ನಿ ದಪ್ಪ ದಪ್ಪ ನಿ ದಪ್ಪ ದಪ್ಪ. ಅವ ಹಾಗೆ ಆಡುವಾಗ ಹತ್ತಿರದಲ್ಲಿ ಕುದುರೆ ಮುಖದವರು. ಯಾರು? ಮೂರ್ತಾಂಗ ಕುದುರೆ ಮುಖ. ಬಿಳಿಯವರು ಕುದುರೆ ಮುಖದವರು ಮೂರ್ತಾಂಗ ಬಾರಿಸುದು. ಮೃದಂಗ ಅದರಲ್ಲಿ ಗುಮ್ಕಿ ಹಾಕುದು. ನಾದೊಂದುಲ್ಲ ನಾದೊಂದುಲ್ಲ ಇತ್ತೇನೆ ನಾದೊಂದುಲ್ಲ ನಾದು ಒಂದು. ಅದು ಹೌದು. ಪಕ್ಕದಲ್ಲಿ ಇರುವುದು ಯಾರು? ಅದೇ ಅದಕ್ಕೆ ಅವರು ಹಾಗೆ ನಾದೊಂದುಂಡು 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 ಅಂತ. ಹೌದಾ? ಹೌದು. ಅದು ಒಂದೊಂದು ರೀತಿ. ಅಮ್ಮ ಇವರೆಲ್ಲ ಕುಣಿಯುವಾಗ ನಿಮ್ಮ ಗಂಡ ಸಾಕು ನಿಲ್ಲಿಸಿ. ಸಾಕು ಇವತ್ತಿಗೆ ಸಾಕು. ಇವತ್ತಿಗೆ ಸಾಕು. ಇವತ್ತಿಗೆ ಸಮಾರೋಪ ಸಾಕು. ಸಮಾರಂಭ ಸಮಾರಂಭ ಸಾಕು ಅಂತ ಹೇಳಿದ್ರು. ನೀವು ಎಲ್ಲ ಇದ್ದದ್ದು ಇವತ್ತೇ ಕುಣಿದ್ರೆ ನಾಳೆಗೆ ಏನು ಸಾಯ್ತೀರಾ? ನೀವು ಸಾಯ್ತೀರಾ ನಾಳೆಗೆ? ನಿಮಗೆ ತ್ರಿವಿಧ ತಾಳ ಸಿಕ್ಕಿದ್ರೆ ಸಾಕು. ಕುಣಿದ್ರೆ ನಿಮಗೆ ನಿಲ್ಲಿಸುವುದಕ್ಕೆ ಗೊತ್ತಿಲ್ಲ. ನೋಡು ನನಗೆ ಹೇಳಬೇಡ. ನಿಮಗೆಲ್ಲ ಅವರಿಗೆ ಹೇಳಿ, ನಾರಿಯರಿಗೆ ಹೋಗಿ ಅಂತ ಹೇಳಿದ್ರು. ಹೋದ ತಕ್ಷಣ ನಿಮ್ಮ ಗಂಡ ಪುನಃ ಕರೆದ್ರು ನನ್ನನ್ನು. ನಿಮ್ಮ ಗಂಡ ಪುನಃ ನನ್ನನ್ನು ಕರೆದ್ರು. ಕರೆದು ಹೇಳಿದ್ರು ನಾವು ಏನಿದ್ರು ಸ್ವಲ್ಪ ವಿಶ್ರಾಂತಿ ಮಾಡುವ ಅಂತ. ವಿಶ್ರಾಂತಿ ಅದು ಮುಖ್ಯವಾಗಿ ಬೇಕಾದದ್ದು ವಿಶ್ರಾಂತಿ. ಅಷ್ಟೊತ್ತಿಗೆ ಎಲ್ಲಿ ಇದ್ದ ಅಂತ ಗೊತ್ತಿಲ್ಲಮ್ಮ. ಏನು? ಅವ ಸಿಂಗಲ್ ಎಕ್ಸ್ ಮೇಲಿನಿಂದ ಬಂದದ್ದು ಹಾರಾಡಿ ಮೇಳದಿಂದ. ಹಾರಾಡಿ ಮೇಳವ ಸಿಂಗಲ್ ಎಸ್
ಅದು ಪಿಂಗಳಾಕ್ಷ. ಪಿಂಗಳಾಸ. ಪಿಂಗಳಾಕ್ಷ. ಪಿಂಗಳಾಸ ಬಂದ, ಹಾರಾಡಿಕೊಂಡು ಬಂದದ್ದು. ಬಂದವನೇ ನಿಮ್ಮ ಗಂಡನ ಹತ್ತಿರ ನಿಂತು ಒಂದೇ ಶಬ್ದ ಮಾತಾಡಿದ್ದು. ಯಾವುದು? ಏಯ್, ನೀನೀಗ ಪ್ರೆಗ್ನೆಂಟಾ? ಕರ್ಮ. ನೀನೀಗ ಪ್ರೆಗ್ನೆಂಟಾ? ಪ್ರಜ್ಞೆ ಉಂಟಾ? ಪ್ರೆಗ್ನೆಂಟಾ? ಪ್ರಜ್ಞೆ ಉಂಟಾ? ಪ್ರೆಗ್ನೆಂಟಾ? ಇನ್ನೆಲ್ಲ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ನನ್ನದೆಲ್ಲ ಮರ್ತು ಹೋಗುತ್ತಾ ಉಂಟು. ಹೌದಾ? ಅಷ್ಟೊತ್ತಿಗೆ ನಿಮ್ಮ ಗಂಡ ಹೇಳಿದ್ರು, ಯಾಕ ಅವ ಒಂದು ಬೈದಿದ್ದಾನಮ್ಮ, ನಿಮಗೆ ಎಲ್ಲೆಲ್ಲಿಂದ ಬಂದು ಇಲ್ಲಿ ಇಷ್ಟು ಅಹಂಕಾರ ಅಲ್ಲ. ನಿಮ್ ಮಾತಾಡ್ತಿ, ಯಾರ ಹತ್ರ ಮಾತಾಡ್ದ? ಯಾರು ನೀನೇ? ಏನು ನಿನಗೆ ಎದ್ದು ನಿಂತು ಮಾತಾಡ್ತೀಯ, ಕೈ ತೋರಿಸಿ ಮಾತಾಡ್ತಿ, ಅದಕ್ಕೆ ಕೈಯ ಅಲ್ಲಿ ಯಾರು? ಅವ ಹೇಳಿದ್ದು ನಿಮ್ಮ ಗಂಡನಿಗೆ. ಓ ಯಕ್ಷ ನನ್ನವರಲ್ಲಿ ಹೇಳಿದ್ದು. ನಿಮ್ಮ ಗಂಡ ದೊಡ್ಡ ತಲೆ ಬಿಸಿ ಮಾಡ್ಲಿಲ್ಲ, ಅವರು ಶೆಟ್ಟಿಗಾರಲ್ವಾ? ಶಕ್ತಿಗಾರರು, ಅವರಿಗೆ ಅಭ್ಯಾಸ ಉಂಟು. ಶಕ್ತಿಗಾರರು ನೀನು, ನಿನ್ನ ಅಪ್ಪ ಶಕ್ತಿಗಾರ. ಅವರಿಗೆ ಅಂತದನ್ನು ಕೇಳಿ ಅಭ್ಯಾಸ ಉಂಟು, ಮಾತಾಡ್ಲಿಲ್ಲ. ಹೇಳಿದ್ರು ನಿನ್ನದೆಂತ ಉಂಟು? ಏನಿಲ್ಲ, ನಾನು ನಿನ್ನನ್ನು ಎಳ್ದಾಕ್ಲಿಕ್ಕೆ ಬಂದದ್ದು ಅಂತ ಅವ ಹೇಳಿ. ಅವನು ಹೇಳಿ. ಅಷ್ಟೊತ್ತಿಗೆ ನಿಮ್ಮ ಗಂಡ ಹೇಳಿದ್ರು, ಎಂತದ ನಿನ್ನದೆಂತದ್ದು? ಇಲ್ಲಿಗೆ ಬಂದು ನೀನು ನನಗೆ ಜೋರು ಮಾಡುದ? ಮತ್ತೆ ಎದ್ದು ನಿಂತು ಮಾತಾಡ್ತಿ, ಕೈ ತಾರಿಸಿ ಮಾತಾಡ್ತಿ, ನನ್ನ ಅಪ್ಪನ ಬಗ್ಗೆ ಮಾತಾಡ್ತೀಯಾ? ಹೌದಾ? ನಿನಗೇನು ಸಿಟ್ಟು? ವೈಯಕ್ತಿಕವಾಗಿ ಯಾವುದನ್ನು ತೆಗೆದುಕೊಳ್ಳಬಾರದು. ಆಯ್ತು, ಅಲ್ಲಿಗೆ ಸರಿ ಆಯ್ತು. ಅಮ್ಮ ಹಾಗೆ ಅದು ನಾನು ಭಾವನಾ ಲಾರಿಯಲ್ಲಿ ಕಲ್ಪನೆಗೆ. ಹೌದು, ಹಾಗೆ ಅಮ್ಮ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ಏಕೆ ಬಂದದ್ದು? ನಾನು ಫಿಟ್ ಮಾಡ್ಲಿಕ್ಕೆ ಬಂದದ್ದು ಅಂತ ಹೇಳಿದ್ದವು. ಪೆಟ್ಟು ಮಾಡುವುದು. ಹಾಗಾದ್ರೆ ಮಾಡುವ ನಾವು ಯುದ್ಧ. ನಿಮ್ಮ ಗಂಡ ಮಾಡುವ, ಮತ್ತೆ ಯಾಕೆ ಯಾರನ್ನು ಕಾಯ್ಲಿಕ್ಕುಂಟು? ನಾವು ಮಾಡುವ ಅಂತ ಹೇಳಿದ್ರು ನಿಮ್ಮ ಗಂಡ. ಹೇಳಿದ ತಕ್ಷಣ ಒಂದು ಪಟಾಲ ಬಿಟ್ಟಿದ್ದಾನೆ ನಿಮ್ಮ ಗಂಡನಿಗೆ. ಕಪ್ಪಲ್ ಮೋಕ್ಷ ಮಾಡಿದ್ದು. ನನ್ನವರಿಗೆ ಹೊಡೆದ ಅವನು. ಕಪ್ಪಲ್ ಮೋಕ್ಷ ಒಂದು ಬಿಟ್ಟ, ಕಪಾಳಕ್ಕೆ ಹೊಡೆದ. ಕಪ್ಪಲ್ ಮೋಕ್ಷ, ಕಪಾಳ ಮೋಕ್ಷ, ಕಪ್ಪಲ್ ಮೋಕ್ಷ ಮಾಡಿದ್ದು. ಆವಾಗ ನನ್ನವರೇನು ಮಾಡಿದ್ರು? ನಿಮ್ಮವರು ಏನು ಮಾಡ್ತಾರಮ್ಮ? ಅಲ್ಲಿಗೆ ಕೂತ್ರು. ಯುದ್ಧ ಮಾಡ್ತಾರ. ನಾನು ಎಣಿಸಿದೆ ಇವರದ್ದು ಕುಳಿತುಕೊಂಡು ಈ ಸಲದ ಹೊಸ ರೀತಿಯ ಪೆಟ್ಟಿ ಇರಬಹುದು. ಅವಾಗ ನೋಡಿಲ್ವ ನೀನು ಕುಳಿತುಕೊಂಡು ಯುದ್ಧ ಮಾಡಿ? ಮತ್ತೆ ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನಾನು ಹೇಳಲಿಕ್ಕುಂಟಾ? ಅವರು ಶೆಟ್ಟಿಗಾರಲ್ವಾ? ಅಲ್ವಾ? ಶಕ್ತಿಗಾರ. ಹೌದು ಅಮ್ಮ. ನೀನು ಪ್ರಚಾರ ಮಾಡುವುದ ಅಥವಾ ಹೇಳುವುದ? ಅವರ ಬಗ್ಗೆ, ಗಂಡನ ಬಗ್ಗೆ ಹೇಳು ಅಮ್ಮ. ಎಷ್ಟೊತ್ತಾದ್ರೂ ಕುಳಿತ ನಿಮ್ಮ ಗಂಡ ಹೇಳುವುದೇ ಕಾಣುವುದಿಲ್ಲಮ್ಮ. ಕೂತವರು ಹೇಳುವುದಿಲ್ಲ. ಇಲ್ಲ. ಆವಾಗ ನೀನೇನು ಮಾಡಿದೆ? ಏನು ಮಾಡುದು? ಹತ್ತಿರವಾಗಿ ನೋಡಿದೆ ಅಮ್ಮ. ನೋಡುವಾಗ ಕುಳಿತವರು ಮಲಗಿದ್ದಾರೆ. ಮಲಗಿದ್ರ? ಅವರು ಮಲಗಿಕೊಂಡು ಕೂಡ ಯುದ್ಧ ಮಾಡ್ತಾರೆ ಗೊತ್ತಾ? ಅದು ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಲ್ವಾ? ಯುದ್ಧದ ವೈಖರಿಯನ್ನ ಗಮನಿಸಿದ್ದೇನೆ. ನಾನು ಎನಿಸಿದೆ ಮಲಗಿಕೊಂಡು ಹೊಸ ರೀತಿಯ ಪೆಟ್ಟಿ ಇರಬಹುದು ಇವರದು. 23ರದ್ದು ಅಂತ ಎನಿಸಿದೆ. 23 ರೀತಿಯ ಪೆಟ್ಟಿ ಇರಬಹುದು. ಅವರು ಶೆಟ್ಟಿಗಾರಲ್ಲ, ಮಾಡ್ತಾರೆ. ಹೌದು ಅಮ್ಮ. ಸ್ವಲ್ಪ ಹೊತ್ತಾದ್ರೂ ಇವರು ಮಲಗಿದವರು ಹೇಳುವುದೇ ಕಾಣುವುದಿಲ್ಲ. ನಾನು ಎಬ್ಬಿಸಿದೆ, ಎಬ್ಬುವುದೇ ಇಲ್ಲ. ಎಬ್ಬಿಸಿದ್ರು ಎಬ್ಬುವುದು ಕಾಣುವುದಿಲ್ಲ. ಮತ್ತೆ ಹೀಗೆ ಮುಖದ ಹತ್ತಿರವಾಗಿ ನೋಡ್ತೇನಮ್ಮ, ಇಷ್ಟು ಉದ್ದ ನಾಲೆಗೆ ಹೊರಗೆ ಹಾಕಿ ಸದ್ಯ